ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಕೇರಳ ಕೊಡಗು ನೆರೆ ಸಂತ್ರಸ್ತರಿಗೆ ಪರಿಹಾರ ನಿಧಿ ಸಂಗ್ರಹ ಕಾರ್ಯವು ಕುಂದಾಪುರ ಪೇಟೆಯಲ್ಲಿ ಜರುಗಿತು. ಆರ್ಎಸ್ಎಸ್ ಸ್ವಯಂ ಸೇವಕರು ಪೇಟೆಯ ಪ್ರತಿ ಅಂಗಡಿಗಳಿಗೆ ತೆರಳಿ ಅವರು ನೀಡಿದ ಧನ ಸಹಾಯ ಹಾಗೂ ಬಟ್ಟೆ ದಿನೋಪಯೋಗಿ ವಸ್ತುಗಳನ್ನು ಸಂಗ್ರಹಿಸಿದ್ರು. ಅಲ್ಲಿ ಹೊಸ ಬಟ್ಟೆ, ನೀರಿನ ಬಾಟಲಿಗಳು, ದವಸ ಧಾನ್ಯ ಮೊದಲಾದವುಗಳನ್ನು ಜನರು ಈ ವೇಳೆ ನೀಡಿದ್ದು ಕುಂದಾಪುರದಿಂದ ಉಡುಪಿ ಮೂಲಕ ಮಂಗಳೂರು ವಿಭಾಗಕ್ಕೆ ಕಳುಹಿಸಿ ಕೊಡಗು ಹಾಗೂ ಕೇರಳಕ್ಕೆ ರವಾನಿಸಲಾಗುತ್ತದೆ. ಈ ಸಂದರ್ಭ ಆರ್ಎಸ್ಎಸ್ ತಾಲೂಕು ಸಹ ಕಾರ್ಯವಾಹಕ ವಿಕ್ರಮ್ ಕುಂದಾಪುರ, ನಗರ ವ್ಯವಸ್ಥಾ ಪ್ರಮುಖ್ ಅರುಣ್ ಕಾರ್ವಿ, ಬಿಜೆಪಿ ಮುಖಂಡರಾದ ರಾಜೇಶ್ ಕಾವೇರಿ, ಮಹೇಶ್ ಕುಮಾರ್ ಪೂಜಾರಿ, ಹಳೆ ಅಳಿವೆ, ಹಿಂದೂ ಜಾಗರಣ ವೇದಿಕೆ ನಗರ ಸಂಚಾಲಕ ಅನಿಲ್, ಸುಶಾಂತ್ ಕುಂದಾಪುರ, ಭಾರತೀಯ ಮಜ್ದೂರ್ ಸಂಘದ ಸುರೇಶ್ ಕುಂದಾಪುರ ಮೊದಲಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಅದರ ಅಂಗಸಂಸ್ಥೆಗಳಾದ ಎಲ್ಲ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿ, ಬಜರಂಗ ದಳ, ಜಾಗರಣ ವೇದಿಕೆ ಎಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಕುಂದಾಪುರ ಪೇಟೆಯಲ್ಲಿ ನಿಧಿ ಸಂಗ್ರಹವನ್ನು ಮಾಡ್ತಾ ಇದ್ದೇವೆ. 2-3 ದಿನಗಳಿಂದ ಕೊಡಗು ಮತ್ತು ಕೇರಳದ ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ಅಲ್ಲಿನ ಬಂಧುಗಳು ನಮ್ಮ ಮನೆಗಳನ್ನು ಕಳ್ಕೊಂಡು ಬೀದಿಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಇಡೀ ಭಾರತದ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಬೀದಿಗಳಲ್ಲಿ ಊರುಗಳಲ್ಲಿ ಸಂಗ್ರಹವನ್ನು ಮಾಡಿ, ಹಣದ ರೂಪದಲ್ಲಿರ್ಬೋದು, ಬಟ್ಟೆಯ ರೂಪದಲ್ಲಿರ್ಬೋದು, ವಸ್ತುಗಳ ರೂಪದಲ್ಲಿ ಸಂಗ್ರಹ ಮಾಡಿ ನಮ್ಮ ಕೇಂದ್ರಗಳ ಮೂಲಕ ಅಲ್ಲಿ ಪರಿಹಾರಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಕುಂದಾಪುರ ಪೇಟೆಯಿಂದ ನಾವು ಸಂಗ್ರಹ ಮಾಡಿದ್ದೇವೆ. ಅದು ಉಡುಪಿಗೆ ಹೋಗಿ, ಉಡುಪಿಯಿಂದ ಮಂಗಳೂರಿಗೆ ಹೋಗಿ, ಮತ್ತು ಕೊಡಗು ಮತ್ತು ಕೇರಳಕ್ಕೆ ಅಲ್ಲಿಂದ ಸಂಗ್ರಹ ಹೋಗ್ತಾ ಇದೆ.